ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲಿನ್ ಮಾತ ಮೋಕೆಡೆತ್ಕೊಂಡು ಪೊಸಕುರಲದ ಇನ್ನಿತ ಸುದ್ದಿಗೊಂಚಲ್ನು ಸುರುಮಾಲ್ತೊಂದುಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ ಕುಡ್ಲ ತಾಲೂಕು ಘಟಕದ ವತಿರ್ದು ಡಾಕ್ಟರ್ ಶಿವರಾಮ್ ಕಾರಂತೆರೆನ 122ನೇ ಜನ್ಮದಿನಾಚರಣೆಯನ್ನು ಕುಡ್ಲ ಶಾರದಾ ವಿದ್ಯಾಲಯದ ಸಭಾಂಗಣಡು ಅಂಗಾರಕಾಂಡ ನಡಪಾಯಿರು. ಕನ್ನಡ ಸಾಹಿತ್ಯ ಪರಿಷತ್ ಕುಡ್ಲ ತಾಲೂಕು ಘಟಕದ ವತಿರ್ದು ಡಾಕ್ಟರ್ ಶಿವರಾಮ ಕಾರಂತೆರೆನ 122ನೇ ಜನ್ಮದಿನಾಚರಣೆಯನ್ನು ಕುಡ್ಲ ಶಾರದಾ ವಿದ್ಯಾಲಯದ ಸಭಾಂಗಣಡು ಅಂಗಾರ ನಡಪಾಯಿರು. ಡಾಕ್ಟರ್ ಶಿವರಾಮ ಕಾರಂತೆರೆನ ಭಾವಚಿತ್ರಗೂ ಪುಷ್ಪ ನಮನ ಸಲ್ಲಿಸಾದ ಕಾರ್ಯಕ್ರಮಗೂ ಚಾಲನೆ ಕೊರಿಯರು. ಕಾರ್ಯಕ್ರಮದ ಮಲ್ಲಬಿನ್ನಿರಾದ ಪಾಲ್ಪಡೆಯಿನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಪಾತಿರೊಂದು ಡಾಕ್ಟರ್ ಶಿವರಾಮ ಕಾರಂತೆರು ಕನ್ನಡ ನಾಡು ತೂಯಿನ ಅಪ್ರತಿಮ ಸಾಹಿತಿ, ಕನ್ನಡದ ಕಣ್ಮಣಿ ಪಂಡದ ತೆರಿಪಾಯರು. ಆ ವ್ಯಕ್ತಿತ್ವ ನಾನು ಹೇಳಿದೆಲ್ಲ, ಅದು ಹಿಡಿದಿಟ್ಟು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ದೇವರ ಬಗ್ಗೆ ಅವರಿಗೆ ಒಂದಿಷ್ಟು ನಂಬಿಕೆ. ಅವರು ದೇವರು ಹೇಳ್ತಾ ಇದ್ರು, ದೇವರ ಬಗ್ಗೆ ನಂಬಿಕೆ ಇಟ್ಟುಕೊಳ್ಳಿಕ್ಕೆ ನಾನು ದೇವರನ್ನು ಕಾಣದೇ ಇಲ್ಲ. ದೇವರನ್ನು ನೋಡದೇ ಇರುವಾಗ, ದೇವರನ್ನು ಕಾಣದೇ ಇರುವಾಗ ದೇವರು ಇದ್ದಾನೆ ಹೇಗೆ ಹೇಳಿಕೊಳ್ಳಿಕ್ಕೆ ನನಗೆ ಸಾಧ್ಯ? ಅವರ ಒಂದು ಲೇಖನ ಬರ್ತಿದೆ, ನಮ್ಮ ಅಳತೆಯನ್ನು ಮೀರಲಾರದ ದೇವರು. ಅಲ್ಲಿ ಎಷ್ಟು ಚಂದಕ್ಕೆ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ದೇವರನ್ನು ಕಲ್ಪನೆ ಮಾಡಿಕೊಳ್ಳುವುದು ಹೇಗೆ ಅಂದ್ರೆ ನಮ್ಮ ಆಲೋಚನೆಗಳಿಗೆ ತಕ್ಕ ನಾವು ಕಂಡ ನಾವು ಹೊರಗಿನ ಪ್ರಪಂಚದಲ್ಲಿ ನಾವು ಯಾವ ರೀತಿಯಲ್ಲಿ ಏನೆಲ್ಲ ಕಾಣ್ತೇವೆ ಅದನ್ನೆಲ್ಲವನ್ನು ನಾವು ದೇವರಿಗೆ ಆರೋಪ ಮಾಡ್ತೇವೆ. ನಾವು ಮನುಷ್ಯನಾಗಿ ನಾವು ಮನುಷ್ಯನಾಗಿರ್ಬೇಕಾ ಅಲ್ಲ, ನಾವು ಮನುಷ್ಯನಾಗಿ ನಾವು ಮನುಷ್ಯ ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠನಾದವನು ಮನುಷ್ಯ. ಆದ ಕಾರಣ ಮನುಷ್ಯನಾಗಿ ಗುಣವನ್ನು ಕಲ್ಪನೆ ಮಾಡ್ತೇವೆ. ಆ ಕಾರಣ ನಾವು ಚಿನ್ನಾಭರಣ ಅದು ಇದೆಲ್ಲ ಹಾಕಿಕೊಂಡು ದೊಡ್ಡತನ ಮಾಡಿಕೊಳ್ತೇವೆ. ಅವನಿಂದ ನಾವು ಕಲ್ತ್ಕೊಳ್ತೇವೆ. ನಾವು ಏನೆಲ್ಲ ಕಾಣ್ತೇವೆ ಅದೆಲ್ಲವನ್ನು ನಾವು ದೇವರಿಗೆ ಆರೋಪ ಮಾಡ್ತೇವೆ. ಆದ ಕಾರಣ ದೇವರು ಅಂತ ಹೇಳಿದ್ರೆ ಅದನ್ನು ಯಾವ ರೂಪದಲ್ಲಿ ಇದ್ದಾನೆ ಅನ್ನೋದು ಗೊತ್ತಿಲ್ಲ, ನಾನು ಕಂಡೇ ಇಲ್ಲ. ಆದ ಕಾರಣ ನನಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ ಎಂದು ನೇರವಾಗಿ ಅವರು ಹೇಳಿಬಿಡ್ತಾರೆ. ಅವರು ಅದನ್ನು ಆ ಬಗ್ಗೆ ಹೇಳುವಾಗಲೂ ಕೂಡ ಅವರು ಕಟ್ಟು ನಿಷ್ಠುರವಾಗಿ, ವಾಸ್ತವವಾಗಿ ಮತ್ತು ನಿಷ್ಠುರವಾಗಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅವರು ಇಂಟರ್ಮೀಡಿಯೇಟ್ ಕಲಿಯುವಂತಹ ಸಂದರ್ಭದಲ್ಲಿ ಎಲ್ಲ ಗೊತ್ತಿರ್ಬೋದು. ಇಂಟರ್ಮೀಡಿಯೇಟ್ ಕಲಿತದಿದೆ ನಮ್ಮ ವಿಶ್ವವಿದ್ಯಾಲಯ ಕಾಲೇಜಿದ್ದಾಗ, ಗೌರ್ಮೆಂಟ್ ಕಾಲೇಜ್ ಆಗಿದೆ. ಆಗ ಸ್ವಾತಂತ್ರ್ಯ ಹೋರಾಟದ ಬಿಸಿ ಜೋರಾಗಿ ಎಲ್ಲ ಕಡೆ ಹೊರಡ್ತಾ ಇತ್ತು. ಆಗ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದ ಕರೆ ಬಂದಾಗ ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕಾಲೇಜಿನಿಂದ ಇಂಟರ್ಮೀಡಿಯೇಟ್ ಕಲಿಯೋದ್ರಿಂದ ನೇರವಾಗಿ ಪ್ರಿನ್ಸಿಪಾಲ್ಗೆ ಒಂದು ಚೀಟಿ, ಪ್ರಿನ್ಸಿಪಾಲ್ಗೆ ಚೀಟಿ ಬಂತು. ಏನು ನಿಮ್ಮ ನಾನ್ ಕೋಆಪರೇಟ್ ನಾನ್ ಕೋಆಪರೇಟಿವ್ ವಿತ್ ಯುವರ್ ಎಜುಕೇಶನ್ ಸಿಸ್ಟಮ್. ಕನ್ನಡ ಸಾಹಿತ್ಯ ಪರಿಷತ್ ಕುಡ್ಲ ತಾಲೂಕು ಘಟಕದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಗುರ್ಕಾರ್ವನ್ನು ವಹಿಸಿದ್ದರು. ರಘು ಇಟ್ಕಿದು, ಮೇದು ತಿರುಮಲೇಶ್ವರ ಭಟ್, ಕೃಷ್ಣಪ್ಪ ನಾಯಕ್, ಕೃಷ್ಣ ಭಟ್, ಚಂದ್ರಶೇಖರ್ ನಾವಡ ದೊಡ್ಡಮನಿ, ಶ್ರೀಮತಿ ಉಷಾ ಜಿ ಪ್ರಸಾದ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ ಪ್ರಾರ್ಥನೆ ಪಂಡರು.
ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಎತ್ಕೊಂಡರು. ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಸಭೆ ಸ್ಥಾರಿಕೆ ಮಂತರು. ಕೋಶಾಧಿಕಾರಿ ಸುಬ್ರಾಯ ಭಟ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲ್ಗೆ ಸ್ವಾಗತ. ಭಾಸ್ಕರ್ ನಾಯಕ್ ರಚನೆ ಮಲ್ತದ ನಿರ್ದೇಶಿಸಾಯಿನ ಕರಾವಳಿ ಭಾಗದ ಕಥಾ ಹಂದರ ಅವೆತೊಟ್ಟಿಗೆ ಗಲ್ಫ್ ರಾಷ್ಟ್ರದ ಎಣ್ಣೆದೆಪ್ಪುನ ವಿಶೇಷ ಚಿತ್ರಣ ಪಡೆಯಿನ ಕುದ್ರು ಕನ್ನಡ ಚಲನಚಿತ್ರ ಅಕ್ಟೋಬರ್ 13 ಬಿಡುಗಡೆಯಾರ ಉಂಡು ಪಣದು ಚಿತ್ರತಂಡದಗಳು ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಮೋಕ್ಷ ಕ್ರಿಯೇಷನ್ಸ್ ಬ್ಯಾನರ್ಡ್ ಭಾಸ್ಕರ್ ನಾಯಕ್ ರಚಿಸಾದ ನಿರ್ದೇಶಿಸಾಯಿನ ಕರಾವಳಿ ಪ್ರದೇಶದ ಕಥೆನ್ ಪಡೆಯಿನ ಕುದ್ರು ಕನ್ನಡ ಚಿತ್ರ ಅಕ್ಟೋಬರ್ 13 ಕರ್ನಾಟಕದೊರ್ಮೆ ಬಿಡುಗಡೆಯಾರ ಉಂಡು ಪಣದು ಚಿತ್ರದ ನಾಯಕ ನಟೆ ಹರ್ಷಿತ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಒಂಜಿ ಬ್ರಾಹ್ಮಣ ಹುಡುಗನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಈ ಕ್ಯಾರೆಕ್ಟರ್ ಎಂಚ ಪೋದೊಂದು ಪಂಡ ಫಸ್ಟ್ ಒಂಜಿ ನಮ್ಮ ಈ ಜೋಕ್ಲಾಟಿಗೆ ಸ್ಟಾರ್ಟ್ ಆಗು ಕಾಲೇಜ್ ಏಜ್ ಮೂಜಿ ಜನ ಫ್ರೆಂಡ್ಸ್ ಎಂಕ್ಲು ಹಿಂದೂ ಹುಡುಗಿ, ಮುಸ್ಲಿಂ ಹುಡುಗಿ, ಕ್ರಿಶ್ಚಿಯನ್ ಹುಡುಗಿ ಮೂಜಿ ರಿಲಿಜನ್ ಮೂಜಿ ಹುಡುಗನ ಕ್ಲಿಪ್ಪಿರು ಎಂಕ್ಲೊಟ್ಟಿಗೆ ಒಂದು ಪೊಣ್ಣು ಇಪ್ಪಲ್ ಅಲ್ಲಿ ಈ ಮುಸ್ಲಿಂ ಹುಡುಗನ ಮೆಕ್ತಿ ಇಪ್ಪಲ್ ಅಲ್ಲಿ ಎಂಕ್ಲ ಗ್ಯಾಂಗ್ ಹಿಡಿಸೋದು ಇಪ್ಪಲ್. ಸೊ ಒಂದು ಎಂಕ್ಲ ಕೆಮಿಸ್ಟ್ರಿ ಎಂಕ್ಲ ಬಾಂಡಿಂಗ್ ಫಸ್ಟ್ ಹಾಫ್ ಕಂಪ್ಲೀಟ್ ತೋರಿಸಿದ್ರೆ ಐಟ್ ಎಂಕ್ಲ ಮೇಜರ್ ಪೋರ್ಷನ್ ನಡತೊಂದು ಎಂಜಲ್ ಪ್ರಮಾಣ ಒಂಜಿ ತುಂಟ ಬ್ರಾಹ್ಮಣ ಹುಡುಗ ಅಂತಂತಂದ್ರೆ ಆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಸ್ಟಾರ್ಟಿಂಗ್. ನೆಕ್ಸ್ಟ್ ಕಂಟಿನ್ಯೂ ಅದು ಒಂಜಿ ಮದುವೆ ಅಪ್ಪನ ಸ್ಟೇಜ್ ಶೇಡ್ ಚೇಂಜ್ ಆಪುನಂತೆ ಮೆಚುರಿಟಿ ಬರ್ಬೋದು. ಅಂಚನೆ ಕೆಲಸಕ್ಕೆ ಸೇರೋಣ, ಕೆಲಸಕ್ಕೆ ಹೋದಲ್ಪ ಇಪ್ಪುನ ನೆಟ್ಟು ಮಾತ ಆ ಸಿಚುವೇಶನ್ ರಿಯಾಕ್ಟ್ ಮಾಡ್ಕೊಂಡು ಆಯ್ನ ಡಿಫ್ರೆಂಟ್ ಫೇಸ್ ಸ್ಟಾರ್ಟ್ ಆಗ್ಬೋದು. ಸೊ ಅಂಚೆ ಒಂದು ಮೂಜಿ ಶೇಡ್ ಏನು ಪ್ಲೇ ಮಾಡ್ಬೇಕು ಮೂವಿಡು. ಸೊ ಒಂಜಿ ಎಲ್ಲೇ ಹುಡುಗರು ಹೇಳಿದ್ರು ಒಂಜಿ ಮೆಚೂರ್ಡ್ ಕ್ಯಾರೆಕ್ಟರ್ ಉಂಟೆ ಸ್ಟಾರ್ಟ್ ಆಗ್ತಾವೆ. ಚಿತ್ರದ ನಟರು ಸತೀಶ್ ಆಚಾರ್ಯ, ಫರ್ಹಾನ್, ನಾಯಕಿ ನಟಿಯರು ಪ್ರಿಯಾ ಹೆಗ್ಡೆ, ಡೈನಾ ಡಿಸೋಜಾ ಚಿತ್ರಡ್ ತಂಗ್ಳನ ಪಾತ್ರದ ಬಗ್ಗೆ ತೆರಿಪಾದು ಚಿತ್ರದ ವಿಶೇಷತೆಯನ್ನು ವಿವರಿಸಾಯರು. ಸೊ ಇನ್ನ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಕುದ್ರು ಬಿಯಾಂಡ್ ರಿಲೀಜನ್ ಅಲ್ಲಿ ನಾನು ಭವ್ಯ ಅಂತ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದೀನಿ. ಒಂದು ಬ್ರಾಹ್ಮಣ ಹುಡುಗಿ ಕ್ಯಾರೆಕ್ಟರ್, ಒಂದು ಪಕ್ಕದ ಮನೆ ಹುಡುಗಿ ತರ ಕಾಣಿಸ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ, ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇನ್ನೇನು 2 ದಿನದಲ್ಲಿ ನಿಮ್ಮೆಲ್ಲರೂ ಮುಂದೆ ಬರುತ್ತೆ, ನಿಮ್ಮೆಲ್ಲರೂ ಸಹಕಾರ ಬೇಕು. ಸೊ ಈ ಮೂವಿ ಸ್ಟೋರಿ ಲೈನ್ ಕೇಳಿದಾಗ ನಾನು ಹೈದರಾಬಾದ್ ಒಂದು ಶೂಟಿಂಗ್ ಹೋಗ್ತಾ ಇದ್ದೆ. ಅವಾಗ ನನಗೆ ಸರ್ ಕಡೆಯಿಂದ ಒಂದು ಕಾಲ್ ಬಂತು, ಈ ತರ ಒಂದು ಕನ್ನಡ ಮೂವಿ ಮಾಡ್ತಾ ಇದ್ದೀವಿ ಅಂತ. ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ, ಬಿಕಾಸ್ ನಿಮಗೆ ನಾವೆಲ್ಲರಿಗೂ ಗೊತ್ತೇ ಇರುತ್ತೆ ಕಾಲ್ಸ್ ಬರುತ್ತಾ ಇರುತ್ತೆ. ಬಟ್ ನಮ್ಮ ಡೈರೆಕ್ಟರ್ ಎಷ್ಟು ಆನ್ ಪಾಯಿಂಟ್ ಇದ್ರು ಅಂತ ಅವ್ರು ಮತ್ತೆ ಫಾಲೋ ಅಪ್ ಮಾಡಿದ್ರು, ಈ ಕ್ಯಾರೆಕ್ಟರ್ ರೆಫರೆನ್ಸ್ ನೋಡಿದ್ರ ಅಂತ. ಆ ದಿನದಿಂದ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡು ಆ ಥರ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದೇ ಸ್ಟ್ರೆಚ್ ಶೂಟಿಂಗ್ ಕೂಡ ಮುಗಿಸಿದ್ವಿ. ನಾವು ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಮಂಗಳೂರಲ್ಲಿ 90% ಆಫ್ ದ ಶೂಟ್ ಮುಗಿಸಿ ಇವಾಗ ಇನ್ನೇನು 2 ದಿನದಲ್ಲಿ ನಿಮ್ಮ ಎದುರು ಬರ್ತಾ ಇದೆ. ನಾನು ಸಕಲೇಶ್ಪುರದವಳು. ಸೊ ನಾನು ಕುದ್ರು ಮೂವಿಯಲ್ಲಿ ರೇಷ್ಮಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ರೇಷ್ಮಾ ಕ್ಯಾರೆಕ್ಟರ್ ಬಂದು ಚಿಲ್ ಆಗಿ ಮಾಡರ್ನ್ ಆಗಿರೋ ಹುಡುಗಿ. ಸೊ ಈ ಚಾನ್ಸ್ ಹೇಗೆ ಸಿಕ್ತು ಅಂತ ಹೇಳಿದ್ರೆ, ಡೈರೆಕ್ಟರ್ ನನಗೆ ಅಪ್ರೋಚ್ ಮಾಡಿದಾಗ ಈ ಕತೆ ಕೇಳಿ ನನಗೆ ತುಂಬ ಖುಷಿ ಆಯಿತು. ಈ ಕಥೆಯಲ್ಲಿ ಯಾವ ರಿಲಿಜನ್ ಟಾರ್ಗೆಟ್ ಮಾಡ್ದಲೆ ಮಾನವೀಯತೆಗಿಂತ ಮಿಗಿಲಾದದ್ದು ಏನೂ ಇಲ್ಲ ಅನ್ನೋದು ಒಂದು ಸ್ಟೋರಿ ಇಟ್ಕೊಂಡು ತೋರಿಸ್ತಾ ಇರೋ ಕತೆ. ಸೊ ಅದರಿಂದಾಗಿ ನಾವು ಈ ಫಿಲ್ಮಿಗೆ ಇಂಟ್ರೊಡ್ಯೂಸ್ ಆದ್ರೆ ನಮ್ಮ ಭಾಸ್ಕರ್ ಸರ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಸೊ ಫಿಲ್ಮ್ ಕುದ್ರುವಲ್ಲಿ ನಾನು ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಆಗಿ ನಾನು ಮೂಡಿ ಬಂದಿದ್ದೇನೆ. ಸೊ ಆರಿಫ್ ಅಂತ ಹೆಸರು ಫಿಲ್ಮಲ್ಲಿ. ಸೊ ರಿಯಲಲ್ಲೂ ಮುಸ್ಲಿಂ ಆಗಿದ್ದೇನೆ. ಸೊ ನನಗೆ ಕ್ಯಾರೆಕ್ಟರ್ನ ಅಡಾಪ್ಟ್ ಮಾಡಲಿಕ್ಕೆ ತುಂಬ ಈಸಿ ಆಗಿದೆ. ಸೊ ನನ್ನೊಟ್ಟಿಗೆ ನನ್ನ ಫ್ರೆಂಡ್ಸ್ ಆಗಿರುವಂತಹ ಹರ್ಷಿತ್ ಆ್ಯಂಡ್ ಗಾರ್ಡಿಯನ್ ಸ್ಪಾರ್ಕ್ ಇವರು ಕೂಡ ನಮ್ಮೊಂದು ಕುದ್ರುವಲ್ಲಿ ಇರುವಂತಹ ಒಂದು ಬಾಂಧವ್ಯತೆಯನ್ನು, ಆ ಕಾಲೇಜ್ ಲೈಫನ್ನು ನಾವು ಆ ಫಿಲ್ಮಲ್ಲಿ ತೋರಿಸಿದ್ದೇವೆ. ರಂಗಭೂಮಿಯಿಂದ ಬಂದದ್ದು ನಾನು ಕಾಂತಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಎಲ್ಲ ಕಲಾವಿದರ ಆಶೀರ್ವಾದದಿಂದ ಕಾಂತಾರದಲ್ಲಿ ಈಗ ನಾನು ಅಪ್ಪನ ಪಾತ್ರ ಮಾಡಿದ್ದೆ. ತಮ್ಮನ ಪಾತ್ರದಲ್ಲಿ ಪ್ರಾಯಶಃ ಅದಾದಮೇಲೆ ಭಾಸ್ಕರ್ ಮಣಿಪಾಲ್ ಅಂತ ಅವರು ರಂಗಭೂಮಿಗಾರರು ಅವ್ರನ್ನ ಫೋನ್ ಮಾಡಿ ಹೇಳಿದರು, ಈಗ ಕುದುರು ಫಿಲ್ಮ್ ಇದು ಪಾತ್ರ ಮಾಡ್ತೀರಾ ಅಂತ ಹೇಳಿ. ನಾನು ಹೇಳಿದೆ ಆಯಿತು ಹೇಳಿದೆ. ಡೈರೆಕ್ಟರ್ ಹತ್ರ ಹೋಗುವಾಗ ಅಲ್ಲಿ ಅವರಿಗೆ ಒಪ್ಪಿಗೆ ಆಯಿತು. ನಾನು ಒಂದು ಪರಿಸರದಲ್ಲಿ ತೋಟದ ಕೆಲಸ ಮಾಡುವ ಎಣ್ಣೆ ಕಬ್ಬಣ್ಣ ಅಂತ ಒಂದು ಮನೆಯ ಕೆಲಸವನ್ನು ತೋಟದ ಕೆಲಸ ಮಾಡಿಕೊಂಡು ನಾನು ಆ ಪಾತ್ರವನ್ನು ನಾನು ಮಾಡಿದ್ದೇನೆ. ಸುದ್ದಿಗೊಂಜಲ್ಗೆ ಸ್ವಾಗತ.
ಕುತ್ತಾರು ಕಂಪ ಸಾಲೆನ್ ಕುಟುಂಬಸ್ಥರ್ನ ಕುತ್ತಾರು ಇಲ್ಲಲು ಇಂಚಗು ನಡತಿನ ಧರ್ಮನೇಮದ ಅಂಗವಾದ ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆನ ಸಾನ್ನಿಧ್ಯಡು ರಂಗಪೂಜೆ ಸಮಾರಾಧನೆದ ವಿಶೇಷ ಸೇವೆನು ಕರಿ ಶುಕ್ರವಾರ ನಡಪಾಯಿರು. ಕುತ್ತಾರು ಕಂಪ ಕುಲಾಲ್ ಸಾಲಿಯನ್ ಕುಟುಂಬ ಸೇವಾ ಟ್ರಸ್ಟ್ ಮುತಾಲಿಕೆಡು ಕುಟುಂಬಸ್ಥರ್ನ ಒಟ್ಟು ಸೇರಿಗೆಡು ಇಂಚುಗು ಧರ್ಮನೇಮದ ಸೇವೆ ನಡಪಾದಿತ್ಯರು. ಈ ಪೊರ್ತು ಧರ್ಮನೇಮದ ಅಂಗವಾದ ಕುಟುಂಬಕ್ಕೆ ಸೇರಿನ ದೈವಸ್ಥಾನ ದೇವಸ್ಥಾನಲಿಗೆ ಪರಕೆ ಸೇವೆಲ್ಲ ಒಪ್ಪಿಯಾದಿತ್ಯರು. ಈ ಪೈಕಿಡು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪರಕೆ ಸೇವೆ ಒರೆದಿತ್ತಂಡು ಅವೇನು ಕುಟುಂಬಸ್ಥರು ಒಟ್ಟು ಸೇರೊಂದು ಕರಿ ಶುಕ್ರವಾರ ನಡಪಾಯಿರು. ಮಧ್ಯಾಹ್ನದ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆಗೂ ವಿಶೇಷ ಪೂಜಾ ಸೇವೆ ಸಂದಾದ ಸಮಾರಾಧನೆ ಸೇವೆ ನಡಪಾಯಿರು. ರಾತ್ರಿಡು ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆಗೂ ರಂಗ ಪೂಜೆದ ವಿಶೇಷ ಪರಕೆ ಸೇವೆ ಒಪ್ಪಿಯಾದ ಅನ್ನದಾನದ ಸೇವೆ ನಡಪಾಯಿರು.
ಕುಲಾಲ್ ಸಾಲ್ಯಾನ್ ಕುಟುಂಬ ಸೇವಾ ಟ್ರಸ್ಟ್ ಅಧ್ಯಕ್ಷರು ಜಯಂತ್ ಸಾಲ್ಯಾನ್ ಗರೋಡಿ, ಮೂಲ್ಯಣ್ಯರು ಬಾಲಕೃಷ್ಣ ಸಾಲ್ಯಾನ್ ಕಂಪ, ಹಿರಿಯರು ಸಂಕಪ್ಪ ಅಮ್ಮೆಂಬಳ ಬೊಕ್ಕ ಕುಟುಂಬಸ್ಥರು ಪೂಜಾ ಸೇವೆಡು ಪಾಲ್ಪಡೆದಿದ್ದರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲ್ದ ಇನಿತ ಸುದ್ದಿಗೊಂಚಲ ಮುಗಿತಂದುಲ್ಲ. ನಿರಂತರ ಸುದ್ದಿಲೆಗೆ ತೋಂದುಪುಲೆ ಪೊಸಕುರಲ್ 24x7.